ವೀಕ್ಷಕರೇ, ಈ ನಂತರದಲ್ಲಿ ಈಗ ತಾನೇ ಆರಂಭಗೊಂಡಿರತಕ್ಕಂಥ ಸ್ಪರ್ಧೆ ಎನ್ಸಿಆರ್ ತಂಡದ ವಿರುದ್ಧವಾಗಿ ಜಿಪಿಯುಸಿ ಉಪ್ಪಿನಂಗಡಿ. ಇದೀಗ ಜಿಪಿಯುಸಿ ಕಡೆಯಿಂದ ಶೈಲು ದಾಳಿಯಲ್ಲಿದ್ದಾರೆ. ಸೂಪರ್ ಟೇಬಲ್ ಆನ್ ಆಗಿದೆ. ಪಂದ್ಯದ ಆರಂಭದ ನಿಮಿಷ. ಈ ಪಂದ್ಯ ಮುಗಿದೊಡನೆ ಈ ನಂತರದಲ್ಲಿ ಸಂಚಿರೋಲಿನ ಪುತ್ತೂರು ವಿರುದ್ಧ ಬಿಎ ಕಾಲೇಜು ತುಂಬೆ ಅತ್ಯಂತ ವೇಗವಾಗಿ ಸ್ಪರ್ಧೆಗಳು ನಡೆಯುತ್ತಿದೆ. ಇಲ್ಲಿ ಧ್ರುವಾಡಾರಲ್ಲಿ ದಾಳಿಗಾರ ಕಾಲೇಜಿನಿಂದ ದಾಳಿಯನ್ನು ಕಾಣಬಹುದಾಗಿದೆ. ಮತ್ತೆ ಡಿಫೆನ್ಸ್ ವಿಭಾಗದಲ್ಲಿ ಒಂದು ಅಂಕ ಲಭ್ಯವಾಗುತ್ತಾಗಿದೆ. ಉಪ್ಪಿನಂಗಡಿ ಜಿಪಿಯುಸಿ ಇದೀಗ ಎದುರಾಳಿ ತಂಡವನ್ನು ಆಲ್ ಔಟ್ ಮಾಡುವ ತವಕದಲ್ಲಿ ಹಾಗೆ ಸ್ಪರ್ಧೆಯಲ್ಲಿ ಅನೇಕ ತಂಡಗಳು ಸುಮಾರು 94 ತಂಡಗಳು ಈ ವರ್ಷ ಭಾಗವಹಿಸ್ತಾ ಇದ್ದು, ಎಲ್ಲಾ ತಂಡಗಳಲ್ಲೂ ಕೂಡ ಕೆಸಿ ವಿಭಾಗದ ಅತ್ಯಂತ ಶ್ರೇಷ್ಠ ತಾರೆಗಳಿದ್ದಾರೆ. ಗೋಚಾಲಕಟ್ಟೆಯ ಕಬಡ್ಡಿಗಾಗಿಯೇ ಅನೇಕ ಸಾವಿರಗಳು ಅನೇಕ ಲಕ್ಷಗಳು ಖರ್ಚು ಮಾಡಿ ಆಟಗಾರರನ್ನ ಆಮದು ಮಾಡಿಕೊಂಡು ಈ ಉತ್ಸವದ ವೈಭವನ್ನ ಹೆಚ್ಚಿಸ್ತಾ ಇರ್ತಕ್ಕಂಥ ಅನೇಕ ಪ್ರಾಯೋಜಕರು ಈ ವರ್ಷ ಕೂಡ ಉತ್ತರ ಭಾರತದ ಹರಿಯಾಣದಿಂದ ಮೊದಲುಗೊಂಡು ದಕ್ಷಿಣ ಭಾರತದ ತಮಿಳುನಾಡು ತಿರುಚಿ ತನಕ ಇರತಕ್ಕಂತಹ ಜೂನಿಯರ್ ತಾರೆಗಳು ಪುಂಜಾಲಕಟ್ಟೆಯಲ್ಲಿ ಈಗ ತಾನೇ ಬಂದು ಸೇರಿಕೊಂಡಿವೆ. ಯಾವುದೆಲ್ಲ ತಂಡ ಆಟಗಾರರು ಯಾವುದೆಲ್ಲ ತಂಡಕ್ಕೆ ಆಡುವ ಇದ್ದಾರೆ ಎಂಬುದಾಗಿ ನೋಡ್ಲಿಕ್ಕೆ ಒಂದೇ 1 ಗಂಟೆಗಳ ದೂರ ಮಾತ್ರ ಆಗಿದೆ. ಪ್ರಸ್ತುತ ಅಂಕಣದಲ್ಲಿ ಜರುಗುವಂತಹ ಸ್ಪರ್ಧೆ ಕತ್ಯಪದವು ವಿರುದ್ಧವಾಗಿ ಉಪ್ಪಿನಂಗಡಿ. ಇಲ್ಲಿ ಶಕ್ತಿ ಕಾಲೇಜು ಮಂಗಳೂರು ಮತ್ತು NS ಕಾಲೇಜು ನಾಶನಂತೂ ನಡುವೆ ಪಂದ್ಯ ಆರಂಭ ಕಾಣ್ತಾ ಇದೆ. 13ನೇ ಪಂದ್ಯ. ಸ್ವಸ್ತಿಕ್ ಪ್ರೆಸ್ ಕ್ಲಬ್ ರಿಜಿಸ್ಟರ್ ಪುಂಜಾಲಕಟ್ಟೆ ಇದರ ಆಶ್ರಯದಲ್ಲಿ ನಡೆಯುವಂತಹ ಕಬಡ್ಡಿ ಪಂದ್ಯಕ್ಕೆ ರೋಹಿತ್ ಕನ್ಯಬದು, ಅದೇ ರೀತಿ ವಾರಿಧಿ ಹೋಟೆಲ್ನ ಮಾಲಕರಾದಂತಹ ಶ್ರೀಕಾಂತ್ ಶೆಟ್ಟಿ ಕನ್ಯಬರು ಇಬ್ಬರನ್ನು ಕೂಡ ಗೌರವಪೂರ್ವಕವಾಗಿ ಯುವ ಕಬಡ್ಡಿ ಕ್ರೀಡಾಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ, ನಮ್ಮನ್ನು ಗುರುತಿಸ್ತಾ ಇದ್ದೇವೆ. ದ್ವಿತೀಯ ಬದಿಯಲ್ಲಿ ಬಂದೀಗ ಸಾರನಾಥರೇ ಅವರು ಸಿರಾವ ಶುರು ಟೆಕ್ನಿಕಲ್ ಪ್ರಾಬ್ಲಮ್. ಕಬಡ್ಡಿಯನ್ನು ವೀಕ್ಷಣೆ ಮಾಡುತ್ತಾ
ಕಬಡ್ಡಿ ಪ್ರೇಮಿಗಳಿಗೆ ಅದೇ ರೀತಿ ಈ ಒಂದು ಕಬಡ್ಡಿ ವೀಕ್ಷಣೆ ಮಾಡುತ್ತಿರುವ ಅಂಕಣವಿಗೆ ಮುಂದಿನ ಪಂದ್ಯಾಟಕ್ಕಾಗಿ ಶ್ರೀ ರಾಮಚಂದ್ರ PU ಕಾಲೇಜ್ ಪೆರ್ನೆ ವರ್ಸಸ್ GPD ಕಾಲೇಜ್ ಪೆರ್ನೆಗೆ ತಮ್ಮ ಪೂರ್ವ ತಯಾರಿಯನ್ನು ಮುಗಿಸಿ ಈ ಪಂದ್ಯಾಟ ಆದ ತಕ್ಷಣ ಅಂತಿಮ 3 ನಿಮಿಷದಲ್ಲಿ ಈ ಅಂಕಣ ವಿಶ್ರಾಂತಿಯಲ್ಲಿ ಪ್ರತಿಪದ ತಂಡ ಈ ಹಂತದಲ್ಲಿ ನಡೆಯುವಂತಹ ಪಂದ್ಯ ಸಕ್ರಿಯವಾಗಿ ಮುಂದುವರಿಯುತ್ತದೆ. ತಾಯಿನಾಥ್ 12ನೇ ಪಂದ್ಯದ ಫಲಿತಾಂಶ ಪೂಂಜಾಲಕಟ್ಟೆ ಮತ್ತು ಬೆಳ್ತಂಗಡಿ. ವಾನಿ ಕಾಲೇಜ್ ಬೆಳ್ತಂಗಡಿ ಜಯಶಾಲಿಯಾಗಿದೆ. Yes, it is 2 ways to not. In the match between Punjalkatte versus Uppinangady. ಮುಂಜಾಗ್ರತೆ ಈ ಒಂದು ಸುಂದರವಾದ ಕ್ರೀಡಾರ್ಥಿಗಳಿಗೆ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ತಾಲೂಕಿನ ಹಾಗೂ ಜಿಲ್ಲೆಯ ಬಹುದೊಡ್ಡ ವೇದಿಕೆ ಅಂತ ಹೇಳ್ಬೋದು. ಇವತ್ತಿನ ಒಂದು ವೇದಿಕೆ ಎಲ್ಲ ಹಾಗೂ ವೇದಿಕೆ ಈ ಒಂದು ಆಟದ ಸವಿಯನ್ನ ಸವಿದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿದ್ದಾರೆ ಹಾಗೂ ಎಲ್ಲ ಮುಂಜಾಗ್ರತೆಯಲ್ಲಿ ಇಷ್ಟೊಂದು ಕೊರೋನಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಿ ಕ್ರೀಡಾಳುಗಳಿಗೆ ಅವಕಾಶವೇ ಇಲ್ಲದಂತಹ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಸುಂದರ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇರುವಂತಹ ಸ್ವಸ್ತಿಕ್ ಕ್ಲಬ್ನ ಬಗ್ಗೆ ಹೇಳಲೇಬೇಕು. ಯಾಕೆಂತ ಈ ಒಂದು ಕ್ಲಬ್ ಬಹಳಷ್ಟು ಕ್ರೀಡಾಳುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಈ ಮೂಲಕ ಬಹಳಷ್ಟು ಕ್ರೀಡಾಳುಗಳು ವೇದಿಕೆಗೆ ಬರ್ತಾ ಇದ್ದಾರೆ. ಇದೊಂದು ಸುಂದರ ಅವಕಾಶ ಅಂತ ಹೇಳ್ಬೋದು. ಇಂತಹ ಒಂದು ಅದರ ಜೊತೆಗೆ ಬಹಳಷ್ಟು ಕ್ರೀಡಾಳುಗಳಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಜನರಿಗೆ ಅವರನ್ನು ಮತ್ತಷ್ಟು ಕೆಲಸವನ್ನ ಈ ಒಂದು ಸಂಸ್ಥೆ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯ. ಹೀಗೆ ಮುಂದಿನ ದಿನಗಳಲ್ಲೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆಸಿ ತುಂಗಭದ್ರವರು ನಮ್ಮ JCI ಬೆಳ್ತಂಗಡಿ ಮಂಜುಶ್ರೀಯ ಒಂದು ಕಾರ್ಯಕ್ರಮಕ್ಕೆ ಬಂದ